ವರ್ಷ ಮಳೆ ಕಂಡಮಂಡಲ. ಮುಂಗಾರು ಚೆನ್ನಾಗಾಗ್ತದೆ, ಹಿಂಗಾರು ಸ್ವಲ್ಪ ಕಮ್ಮಿ. ಅಶಾಂತಿ, ನದಿಯ ಗಲಭೆ, ದುಂಬಿಗಳು, ಸಾವು ನೋವುಗಳು, ಕೊಲೆಗಳು. ವಿಶೇಷವಾಗಿ ಎಲೆಕ್ಟ್ರಿಕ್ನಿಂದ ಅಪಾಯ ಇದೆ. ಸುಂದರವಾದ ಹೆಣ್ಣು ಮಕ್ಕಳು ಅಂಗಾಂಗಗಳು ಕಿತ್ತು ತಿಂತಾರೆ. ರಾಜಕೀಯ ವಿಫಲವಾಗ್ತದೆ, ಗುಂಪುಗಳಾಗ್ತವೆ, ರಾಜ್ಯದಲ್ಲಿ ಗುಂಪುಗಳಾಗ್ತವೆ. ಬೆಂಕಿ ಅನಾಹುತ ಜಾಸ್ತಿ, ಗಾಳಿ ಗುಡುಗು ಸಿಟ್ಟು, ಇಲ್ಲಿಯ ತನಕ ಕಂಡು ಕೇಳಿಯರಿಯಂತ ದೊಡ್ಡ ಆಘಾತ ಭಾರತದಲ್ಲಿ ಆಗ್ತದೆ. ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ತಾರೆ. ಸಾವು ನೋವುಗಳು ಜಾಸ್ತಿ ಅದೆಲ್ಲ ಮಲೆನಾಡು ಬಯಲಾಗುತ್ತೆ, ಬಯಲೋಗಿ ಮಲೆನಾಡ ಆ ಥರ ಅವಕಾಶನೂ ಇದೆ ಮಳೆಗೆ. ಕನ್ನಡ ಅಂದರೆ ಈ ಭಾರತದಲ್ಲಿ, ಈ ಸಂವತ್ಸರದಲ್ಲಿ ದೊಡ್ಡ ಒಂದು ಅವಘಡ ನಡೀತದೆ. ಜಗತ್ತಿನ ಸಾಮ್ರಾಟರು ತಲ್ಲಣಗೊಳ್ತಾರೆ. ಮಳೆ ಬೆಳೆ ಹೇಳಿದ್ದಲ್ಲ, ಮಳೆ ಬೆಳೆ ಅಂದರೆ ಸಾಮಾನ್ಯವಾಗಿ ತೊಂದರೆ ಇದೆ.